ನಮಸ್ಕಾರ ವೀಕ್ಷಕರೇ, ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮಿತಾ ಆಚಾರ್ಯ. ಅದೇ ರೀತಿ ನನ್ನ ಜೊತೆ ಇದ್ದಾರೆ ನನ್ನ ಅಕ್ಕ ಪೂರ್ಣಿಮಾ ಆಚಾರ್ಯ. ಇವರು ಬಂಟ್ವಾಳ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಟೀಚರ್ ಆಗಿದ್ದಾರೆ. ಅದೇ ರೀತಿ ಏನಂದರೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ವಿಷಯ ಏನಂದರೆ ನಿಮ್ಮ ಇಷ್ಟದ ಹಾಡನ್ನು ಹಾಡಬಹುದು. ಅದರ ಜೊತೆಗೆ ಹಾಡು ಹಾಡಲಿಕ್ಕೆ ಆಗದವರಿಗೆ ಇನ್ನೊಂದು ಅವಕಾಶ ಇದೆ, ಏನಂದರೆ ಮೊಬೈಲ್ ಬಗ್ಗೆ ಮಾತಾಡುವಂಥದ್ದು ಅಲ್ವಾ ಪೂರ್ಣಿಮಾ ಅವರೇ? ಮೊಬೈಲ್ ಬಗ್ಗೆ ಅಂದ್ರೆ ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಹಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಲ್ವಾ? ಕೆಲವರು ಹೇಳ್ತಾರೆ ನಮ್ಗೆ ಹಾಡ್ಲಿಕ್ಕೆ ಆಗುದಿಲ್ಲ, ಬೇರೆ ಮಾತಾಡುವಂಥದ್ದಿದ್ರೆ ಹೇಳಿ ಅಂತ. ಅದಕ್ಕೆ ಎಲ್ರಿಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಅವಕಾಶ ನಾವು ಕೊಡ್ತಾ ಇದ್ದೇವೆ. ಪೂರ್ಣಿಮಾ ಅವರೇ, ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆಲ್ಲ ಹೇಳಿ. ಅದು ನೀವು ಆಲ್ರೆಡಿ ಹೇಳಿದ್ದೀರಲ್ಲ ಮೇಡಮ್? ಹೇಳಿದ್ದೇನೆ, ಆದರೂ ನೀವು ಹೇಳಿ. ನಾನು ಬಂಟ್ವಾಳ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಇಂಗ್ಲಿಷ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇವರ ಕಾರ್ಯಕ್ರಮಕ್ಕೆ ನಿರಂತರವಾಗಿ ನಾನು ಕರೆ ಮಾಡ್ತಾ ಇರ್ತೇನೆ, ಹಾಡ್ತಾ ಇರ್ತೇನೆ, ಮಾತಾಡ್ತಾ ಇರ್ತೇನೆ, ಹಾಗೂ ಅವರನ್ನು ಸಪೋರ್ಟ್ ಮಾಡ್ತಾ ಇರ್ತೇನೆ. ಇವತ್ತು ಅನಿವಾರ್ಯವಾಗಿ ನಮ್ಮ ಮನೆಗೆ ಬಂದವರು ಅವರ ಜೊತೆ ನಾವು ಸ್ವಲ್ಪ ಮಾತಾಡಬೇಕು ಅಂತ ಕರೆದಿದ್ದಾರೆ, ಸೊ ನಾನು ಬಂದಿದ್ದೀನಿ ಅಷ್ಟೇ. ಹೌದು, ಯಾಕಂದ್ರೆ ನಾನು ಇವತ್ತು ಬಂದಿರೋದು ಇವರ ಮನೆಗೆ, ನನ್ನ ಅಕ್ಕನ ಮನೆಗೆ ನಾನು ಬಂದಿದ್ದೇನೆ. ಇಲ್ಲೇ ನಾವು ನಮ್ಮ ಈ ಪ್ರೋಗ್ರಾಮ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಹಾಗೆ ನಾನು ಅಕ್ಕನಲ್ಲೇ ಹೇಳಿದೆ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀನು ಅತಿಥಿಯಾಗಿ ಬರಲೇಬೇಕು ಅಂತ. ಅದಕ್ಕೋಸ್ಕರ ಅವಳನ್ನು ತುಂಬಾ ನಾನು ಗೋಳಾಡಿದೆ. ಅವಳು ಇಲ್ಲಿ ಬಂದು ಕೂತ್ಕೊಳ್ಬೇಕಿದ್ರೆ. ಅತಿಥಿ ಆಗುವಷ್ಟು ದೊಡ್ಡ ಜನ ಅಲ್ಲ ನಾನು. ಇಲ್ಲ, ಇವಳು ಅವಳ ಒತ್ತಾಯಕ್ಕೆ ಬಂದಿದ್ದಷ್ಟೇ. ಅಷ್ಟೇ ಅಲ್ಲ, ಇವಳು ಏನಂದ್ರೆ ತುಂಬಾ ವರ್ಷದಿಂದ ಅವಳಂದ್ರೆ ಹೈಸ್ಕೂಲಲ್ಲಿ ಇರುವಾಗ ನೀನು ಕತೆ ಕವನ ಎಲ್ಲ ಬರೀತಿದ್ದಿ ಅಲ್ವಾ? ಇವಳು ಹೈಸ್ಕೂಲಲ್ಲಿ ಇರುವಾಗಲೇ ಅಂದ್ರೆ ಇವಳಿಗೆ ಒಂದು ಪೇಪರ್ ಉಂಟಲ್ಲ, ಸಣ್ಣ ಒಂದು ಪೀಸ್ ಸಿಕ್ಕಿದ್ರು ಅದನ್ನು ಓದುವ ಒಂದು ಗೀಳು ಅದು ಮೊದಲಿಂದ ಇತ್ತು ನನಗೆ, ಈಗಲೂ ಇದೆ. ನಮ್ಗೆಲ್ಲ ತುಂಬಾ ಇಷ್ಟ. ಅಷ್ಟು ಓದಿದ್ರಿಂದ ಅವಳೀಗ ಯಾವ ಮಟ್ಟಕ್ಕೆ ಬಂದಿದ್ದಾಳೆ ಅಂದ್ರೆ, ಇವಳನ್ನು ನಿಮ್ಗೆ ಆಗಿರಬಹುದು ಅಷ್ಟು ಪರಿಚಯ ಇಲ್ಲ ಅಂತ, ಆದ್ರೆ ಅವಳು ಗೊತ್ತುಪಡಿಸುದಿಲ್ಲ ಅಷ್ಟೇ. ಆದ್ರೆ ಇವಳದ್ದು ತುಂಬಾ ಆರ್ಟಿಕಲ್ ಎಲ್ಲ ತುಂಬಾ ಪೇಪರಲ್ಲಿ ಬಂದಿದೆ. ಅದೇ ಇವಳು ಆಕಾಶವಾಣಿ ಮಂಗಳೂರಿಗೂ ಕೂಡ, ಮಡಿಕೇರಿ. ಹೇಳಿ ಪೂರ್ಣಿಮಾ ಅವರೇ, ನನ್ನ ತಂಗಿ ಆದ್ರೂ ಕೂಡ ನನಗೆ ಹೆಚ್ಚಾಗಿ ಗೊತ್ತಿಲ್ಲ, ಹೇಳಿ. ನಮ್ಮನ್ನು ನಾವು ಹೇಳ್ಕೊಳ್ಳೋದು ಅದು ನನಗೆ ಸ್ವಲ್ಪ ಮುಜುಗರ ಬರ್ತದೆ. ಖಂಡಿತ ಇಲ್ಲ, ಎಷ್ಟು ಹೇಳಿದ್ರು ಅಷ್ಟೇ ಸಾಕು ಮೇಡಮ್, ಜಾಸ್ತಿ ಇಲ್ಲ. ನೀವು ಅಂದ್ರೆ ಯಾವಾಗದಿಂದ ನೀವು ಈ ಕತೆ ಕವನ ಬರೆಯುವಂತಹ ಅಭ್ಯಾಸ? ಬಾಲ್ಯದಿಂದಲೇ. ಆಕ್ಚುಲಿ ನಾನು 7th ಅಲ್ಲಿ ಇರುವಾಗಲೇ ಸ್ಟಾರ್ಟ್ ಮಾಡಿದೆ. ಹೈಸ್ಕೂಲಲ್ಲಿ ಇರುವಾಗ ಒಂದು ಅಮರಾಂಜಲಿ ಅಂತ ಒಂದು ನಾಟಕ ಬರೆದೆ. ಆ ನಾಟಕ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅದು ಬೆಳ್ತಂಗಡಿಯಲ್ಲಿ ಶೋ ಆಗಲಿಕ್ಕೆಲ್ಲ ರೆಡಿ ಆಗಿತ್ತು, ಮತ್ತು ಕಾರಣಾಂತರಗಳಿಂದ ಅದು ನಿಂತು ಹೋಯಿತು. ಅದರ ನಂತರ ಆರಂಭವಾದ ಅದು ನಾಟಕ. ಆಮೇಲೆ ಈ ಕತೆಗಳನ್ನು ಬರೆಯುವುದು ಅಂತ ದೊಡ್ಡ ಮಟ್ಟದ ಕತೆಗಳಲ್ಲ, ನನಗೇನು ಅನ್ನಿಸಿತ್ತು. ಮತ್ತೆ ಹೆಚ್ಚಾಗಿ ನಾನು ಕವನಗಳ ಕಡೆ ಸ್ವಲ್ಪ ಗಮನ ಹರಿಸಿದೆ. ಅಂದ್ರೆ ನಾನು ಹೇಳಿ ಕೇಳಿ ಸ್ವಲ್ಪ ಭಾವನೆಗಳನ್ನು ಯಾವ ತರ ವ್ಯಕ್ತಪಡಿಸಲಿಕ್ಕೆ ಆಗ್ತದೆ ಅಂತ ನೋಡ್ಲಿಕ್ಕೆ ಹೋದಾಗ ನನಗೆ ನೆರವಾದದ್ದೇ ಬರವಣಿಗೆ. ಆ ಬರವಣಿಗೆ ಮುಖಾಂತರ ಏನ್ ಮಾಡ್ಲಿಕ್ಕೆ ಶುರು ಮಾಡಿದೆ ಅಂದ್ರೆ ಕತೆ ಕವನಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಆ ಹವ್ಯಾಸ ಈಗಲೂ ಇದೆ. ಹಾಗಂತ ಅದು ಹವ್ಯಾಸ ಬಿಟ್ಟರೆ ನಾನು ದೊಡ್ಡ ಸಾಹಿತ್ಯ ಅಲ್ಲ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಸಾಹಿತಿಗಳ ಸರತಿಗೆ ಸಲ್ಲುವವಳು ನಾನಲ್ಲ, ಸಾಮಾನ್ಯರ ಸಾಲಿನಲ್ಲಿ ನಿಲ್ಲುವವಳು. ಅಂದರೆ ನಾನು ಒಬ್ಬಳು ಸಾಮಾನ್ಯರು. ಇದೆಲ್ಲ ಹವ್ಯಾಸಗಳು, ಹಾಡುವುದು, ಚಿತ್ರ ಬಿಡಿಸುವುದು, ಕತೆ ಕವನ ಬರೆಯೋದು, ಅಭಿನಯಿಸುವುದು, ಮಿಮಿಕ್ರಿ ಮಾಡುವುದು, ಇದೆಲ್ಲ ಸ್ವಲ್ಪ ಹವ್ಯಾಸಗಳಷ್ಟೇ. ಅಂದರೆ ನನಗೆ ತುಂಬ ಇಷ್ಟ. ಪ್ಲಸ್ ನನಗೆ ಇದಕ್ಕೆಲ್ಲ ಮೇನ್ ಸಪೋರ್ಟ್, ಸ್ಫೂರ್ತಿ ಯಾರಂತ ಹೇಳಿದರೆ ನನ್ನ ಆರಾಧ್ಯ ದೈವ ಕೃಷ್ಣ ಅಷ್ಟೇ. Actually I am something, he makes me, actually I am nothing, he makes me something ಅಷ್ಟೇ. ಪೂರ್ಣಿಮಾ ಅವರೇ, ಕೃಷ್ಣ ಅಂದ ತಕ್ಷಣ ನನಗೆ ಬಾಲ್ಯದ ನೆನಪಾಗೋದೇನಂದ್ರೆ, ನಮ್ಮ ವಿಶ್ವಕರ್ಮ ಸಂಘ ಅಂತ ಇದೆ, ಅದರಲ್ಲಿ ಒಂದು ಯಾವ ಟೈಮಲ್ಲಿ ಅದೊಂದು ಸ್ಪರ್ಧೆ, ಅದು ಮೋಸ್ಟ್ಲಿ ವಿಶ್ವಕರ್ಮ ಪೂಜೆಯ ಮೊದಲು ಸ್ಪರ್ಧೆಗಳನ್ನ ಅವತ್ತು ಪ್ರೈಸ್ ಕೊಡುದಲ್ವಾ? ಆ ಟೈಮಲ್ಲಿ ಚಿತ್ರಕಲಾ ಸ್ಪರ್ಧೆ ಅನ್ನೋದನ್ನ ಇಟ್ಟಿದ್ರು. ಆದ್ರೆ ನಮ್ಗೆ ಚಿತ್ರ ಬಿಡಿಸುವ ಏನೂ ಗೊತ್ತಿಲ್ಲ. ಹಾಡಿಗೆ ನಾನು ಹಾಡ್ತಿದ್ದೆ, ಹಾಗೆ ಅಂತ ನಾನು ಸುಮ್ಮನೆ ಸ್ಕೂಲಲ್ಲೆಲ್ಲ ಹಾಡ್ತಿದ್ದೆ ಅಲ್ಲ, ಅದೇ ರೀತಿ ಒಂದು ಹಾಡೋದೊಂದು ಹುಚ್ಚು. ಹೇಗೆ ಆಗ್ತದೆ ಅನ್ನೋದು ನನಗೇನಿಲ್ಲ, ಒಟ್ಟಾರೆ ಒಂದು ಸ್ಟೇಜಲ್ಲಿ ಹಾಡುದು ಏನು ಅಂತ ಇಲ್ಲ, ಆ ತರ ಇಲ್ಲ, ಚೆನ್ನಾಗಿ ಹಾಡ್ತಿದ್ರು ಇಲ್ಲ. ಹಾಗೆ ಇವಳಿಗೆ ಏನಂದ್ರೆ ಚಿತ್ರಕಲೆಗೆ ಧೈರ್ಯದಲ್ಲಿ ಇವಳು ಒಪ್ಪಿಕೊಂಡ್ಳು. ಅಂದ್ರೆ ಇವಳು ಬಿಡಿಸ್ತಾಳ ಇಲ್ವಾ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಆ ಒಂದು ಸ್ಪರ್ಧೆಯಲ್ಲಿ
ಯಾವ ಕೃಷ್ಣ ಅದು ಲಡ್ಡು ಹಿಡ್ಕೊಂಡು? ಹೌದೌದು, ಯಾವ ಬಾಲಕೃಷ್ಣ. ಬಾಲಕೃಷ್ಣ ನಾಲ್ಕು ಕಾಲಲ್ಲಿ ಅಲ್ವಾ? ಹೌದೌದು, ಅಂಬೆಗಾಲಿಗ ಬಾಲಕೃಷ್ಣನ ಚಿತ್ರವನ್ನ ಇವರು ಬಿಡಿಸಿದ್ರು ಅಲ್ವಾ? ಹೌದೌದು. ಅದೊಂದು ಬಾರಿ ಇವರಿಗೆ ಅಂದ್ರೆ ಕೃಷ್ಣ ಅಂದ್ರೆ ಅಷ್ಟೊಂದು ಎಲ್ಲ ಬಿಡಿ, ನಮ್ದೊಂದು ಬಾಲ್ಯದ ನೆನ್ಪುಂಟು ಪೂರ್ಣಿಮಾ ಅಕ್ಕ. ಏನಂದ್ರೆ ಒಂದು ಟೈಮಲ್ಲಿ, ಆ ಟೈಮಲ್ಲಿ ಮೊಬೈಲ್ ಅದಿದು ಏನಿರ್ಲಿಲ್ಲ. ಆವಾಗ ಒಂದು ಇದು ಮಾಡುದು ಎಂತ ಅಂದ್ರೆ ಚಪ್ಪರ ತರ ಕಟ್ಟುದು, ನಮ್ದೊಂದು ಮನೆ ಬಾಲ್ಯದ ಆಟ. ಆವಾಗ ಚಪ್ಪರ ಕಟ್ಟುವಾಗ ಇವಳ ಹಿಂದೆ ನಾನು ಹೋಗ್ತಾ ಇದ್ದೆ. ಇವಳು ಏನ್ ಹೇಳ್ತಾಳೆ, ಸೂಜಿಗೆ ನೂಲು ಹೇಗೆಯೋ ಹಾಗೆ ಇವಳು ನನ್ನ ಹಿಂದೆ ಬರುದು. ಅದೇ ರೀತಿ ನಾವಲ್ಲಿ ನಾನು ಏನ್ ಹೇಳ್ತೇನೋ ಅದನ್ನು ಫಾಲೋ ಮಾಡುದು. ಮನೆ ಆಟ ಆಡ್ತಾ ಇದ್ದೇವೆ ಅದೊಂದು ಚಪ್ಪರ ಕಟ್ಟಿ. ಆದ್ರೆ ಇವಳದೇನ್ ಗೊತ್ತಾ, ಅದರಲ್ಲಿ ಒಂದು ಕೃಷ್ಣನ ಭಾವಚಿತ್ರ ಇವಳೇ ಕ್ರಿಯೇಟ್ ಮಾಡಿ. ಆಗ ಯಾವ ಕ್ಲಾಸ್? ಮೋಸ್ಟ್ಲಿ ಆಗ ಅದೇ ಹೈಸ್ಕೂಲ್ ಇಲ್ಲ, ಪ್ರೈಮರಿ. ಹೌದು, ಆಗ ನೀರ್ಕಾನ ಶಾಲೆಗೆ ಹೋಗ್ತಿದ್ದದ್ದು, ನಾವು ಅಲ್ಲಿ ಪತಿಗೆ ಹೋಗ್ತಾ ಇದ್ದೇವಲ್ಲ. ಆ ಟೈಮಲ್ಲಿ ಇವಳು ಕೃಷ್ಣನ ಒಂದು ಹಾಡನ್ನು ಇವಳೇ ಕ್ರಿಯೇಟ್ ಮಾಡಿ, ಅದು ಕೂಡ ನನ್ನನ್ನು ಹೇಳಿಸ್ತಿದ್ಲು. ಅವಳು ಭಾವನಾತ್ಮಕವಾಗಿ ಕೃಷ್ಣನನ್ನ ಆರಾಧಿಸಿಲ್ಲ ಆ ಟೈಮಲ್ಲಿ. ಆಗ ಯಾವುದೋ ಒಂದು ಹಾಡು, ಅದರ ಹಾಗೆ ಆ ಕೃಷ್ಣನ ಹಾಡು ಈಗ ಸ್ವಲ್ಪ ನೆನಪಿದೆ. ಯಾವ್ದಾದ್ರು ಅರರೆ ಅರರೆ ಒಂದು ಹಿಂದಿದ್ದು ಟ್ಯೂನ್. ಹರಿಯೇ ನಿನ್ನ ಧ್ಯಾನವನ್ನು ಮಾಡುವ ಶಕ್ತಿಗಳು, ನಿನ್ನ ಧ್ಯಾನದಲ್ಲಿ ಗೆಲ್ಲುವ ಮನಸ್ಸು ನನಗೆ ಕೊಡು ಅಂತ ಹಾಡ್ತಿದ್ದ. ಹಾಡೋ ಜೊತೆಗೆ ನಿನ್ನ ಪ್ಲಸ್ ಅಲ್ಲಿ ಮಗ್ನಾಳಾಗ್ಬೇಕು ಅಂತ ನೀನು ಅದನ್ನ ಮೈ ಮರೆತು ಹಾಡ್ಬೇಕು ಎಲ್ಲ ಸ್ವಲ್ಪ ತಾಕಿತ್ತು, ಸ್ವಲ್ಪ ಇತ್ತು. ನಾನು ಸ್ವಲ್ಪ ಇವಳ ಮೇಲೆ ಸ್ವಲ್ಪ ದಬ್ಬಾಳಿಕೆ ಕೂಡ ಇತ್ತು, ಖಂಡಿತ ಇತ್ತು. ಎಷ್ಟೋ ಉಂಟಲ್ಲ ಈ ಸಂದರ್ಭ ಸರಿ ಇಲ್ಲ ಹೇಳ್ಕೊಳ್ಳಿಕ್ಕೆ. ಇಲ್ಲ, ಖಂಡಿತ ಒಂದು ಹೇಳ್ಬೋದು. ಏನ್ ಗೊತ್ತಾ, ಯಾರಿಗೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಮ್ದಂದ್ರೆ ಮೇಲೆ ಮನೆ ಇದ್ರೆ ಅದು ತುಂಬಾ ಸ್ಟೆಪ್ ಉಂಟು. ಆ ಸ್ಟೆಪ್ ಅಲ್ಲಿ ಇಳಿದು ನಮ್ಗೆ ಕೆಳಗಡೆ ಹೋಗ್ಬೇಕು ಬಾತ್ರೂಮ್ಗೆ. ಆಗ ಅಲ್ಲೇ ಒಂದು ಬಾವಿ ಇತ್ತು. ಬಾವಿ ಅಂದ್ರೆ ಅದು ಸಣ್ಣ ಬಾವಿ, ಅದರಲ್ಲಿ ಪಾದೆಕಲ್ಲು ಬೇಗ ನೀರು ಆಗ್ತದೆ ಅದರಲ್ಲಿ, ಮತ್ತೆ ಬೇಗ ಅದರಲ್ಲಿ ನೀರು ಖಾಲಿ ಆಗ್ತದೆ. ಅಂತಹ ಒಂದು ಸಣ್ಣ ಬಾವಿ. ಅಲ್ಲಿ ಏನಾಗಿತ್ತಂದ್ರೆ, ಅದು ಮಳೆ ಇಲ್ಲದ ಟೈಮ್, ನೀರಿಲ್ಲದ ಟೈಮ್ ಅಲ್ಲಿ ಅದಕ್ಕೆ ಮಡ್ಲುಂಟಲ್ಲ, ತೆಂಗಿನ ಗರಿಯನ್ನು ಹಾಸಿದ್ರು. ಅತ್ತೆಯವರ ಯಾರ ದೊಡ್ಡ ಅಜ್ಜಿ ಅಪ್ಪನಿದ್ರು. ಇವಳು ಎಲ್ಲಿವರೆಗೆ ನನ್ನ ಮಾತು ಕೇಳುವವಳಂದ್ರೆ ಎಷ್ಟು ಮುಗ್ಧೆ ಅಂದ್ರೆ, ನಾನು ಜಸ್ಟ್ ಹೇಳಿದೆ ನೋಡಿ ಇದ್ರ ಮೇಲೆ ನೀನು ನಡಿಬೇಕಂದ್ರೆ ಅದು ಭೂಮಿಗೆ ಸರಿಸಮ ಆಗಿತ್ತು ತೆಂಗಿನ ಗರಿ. ಒಳಗಡೆಯಿಂದ ಬಾವಿ ಕಾಣ್ತಿರ್ಲಿಲ್ಲ. ಇವಳನ್ನೇ ಹೇಳಿದ್ರು. ನಾನು ಆಕ್ಚುಲಿ ಪರ್ಪಸ್ಫುಲಿ ಹೇಳಿದೆ, ನಾನು ತುಂಬಾ ನಾಟಿ ಇದ್ದೆ. ಇವಳಲ್ಲಿ ಹೇಳಿದೆ ನಡಿಬೇಕು ಅಂತ. ಇವಳು ಪಾಪ ನಡೆದು ಇದಕ್ಕೆ ಹುಂಡಿ ಒಳಗೆ ಕಾಣಿಕೆ ಹಾಕಿದಾಗೆ ಅವಳು ಒಳಗೆ ಬಾವಿ ಒಳಗೆ ಬಿದ್ದು ಬಿಟ್ಲು. ಆಗ ಅದೃಷ್ಟವಶಾತ್ ಏನಪ್ಪಾ ಅಂದ್ರೆ ಅದು ಬಾವಿ ಜಾಸ್ತಿ ಆಳ ಇರಲಿಲ್ಲ, ಪ್ಲಸ್ ನೀರಿರಲಿಲ್ಲ. ಸೊ ಸಣ್ಣ ಪುಟ್ಟ ಗಾಯಗಳಿಂದ ಸ್ವಲ್ಪ ಅವಳು ಪಾರ ಆದ್ಲು. ಯಾಕಂದ್ರೆ ಅದರಲ್ಲಿ ಇಳಿಲಿಕ್ಕೆ ಸ್ಟೆಪ್ ಇದ್ರಿಂದ ನಮ್ಮ ಅಜ್ಜಿ ಇಳಿದು ಇವಳನ್ನು ಸೇವ್ ಅಲ್ಲಿವರೆಗೆ ಇವಳು ಏನ್ ಮಾಡಿದ್ಲು ಗೊತ್ತಿಲ್ಲ, ಅಷ್ಟೆಲ್ಲ ತಪ್ಪು ಮಾಡಿ ಮತ್ತೆ ಗಡ ಅಂತ ಹೆದ್ರಿ ಎಲ್ಲೆಲ್ಲೋ ಹೋಗಿ ಪಾಪ ಇನ್ನು ಉಳಿಗಾಲ ಇಲ್ಲ ಅನ್ನೋ ತರ ಅವಿತು ಕೂತಿದ್ಲು. ಆದ್ರೂ ಅಮ್ಮ ನನ್ನನ್ನು ಪಾಪ ಹತ್ರ ಕುತ್ಕೊಳ್ಳಿಸಿ, ತುಂಬಾ ಇಲ್ಲಿ ತುಟಿಗೆ ತುಂಬಾ ಗಾಯ ಆಗಿ ರಕ್ತ ಹೋಗ್ತಿತ್ತು. ಆ ಟೈಮಲ್ಲಿ ಅಮ್ಮನಿಗೆ ಎಂತ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ರಕ್ತ ಎಷ್ಟಾದ್ರೂ ಕಟ್ಬೇಕಲ್ಲ, ಜಾಸ್ತಿ ಹೋಗ್ಬಾರ್ದಲ್ಲ. ಆದ್ರೆ ಎಲ್ರು ಪೊಲೀಸ್ ತರ ಕಳ್ಳನನ್ನು ಹುಡುಕುವ ಹಾಗೆ ಹುಡುಕಿ ಏನ್ ಮಾಡಿದ್ರು, ಮತ್ತೆ ನನಗೆ ಅಮ್ಮ ಕೊಟ್ಟಿದ್ದಾರೆ, ಹೇಳ್ತಾಕಿ ಬಿಟ್ಟು ಕೊಟ್ಟಿದ್ದಾರೆ. ಅಮ್ಮ ಬಿಟ್ಟು ಮತ್ತೆ ತುಂಬಾ ಬಯಲಿಕ್ಕೆ ಶುರು ಮಾಡಿದ್ರು. ಇವಳ ಜೊತೆ ಯಾರನ್ನು ಬಿಟ್ಟು ಹೋಗ್ಬಾರ್ದು, ಯಾಕಂದ್ರೆ ತುಂಬಾ ಡೇಂಜರ್. ಅತ್ತೆಲ್ಲ ತುಂಬಾ ಹೇಳಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಸೀರಿಯಸ್ ಆಗಿ, ಅಂದ್ರೆ ಅಲ್ಲಿವರೆಗೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ನನ್ನ ನಾಟಿನೆಸ್ ಅನ್ನು. ಆಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ರು, ಇವಳ ಜೊತೆ ಅವ ಸಣ್ಣ ಮಕ್ಕಳನ್ನು ಬಿಟ್ಟು ತುಂಬಾ ಡೇಂಜರ್, ಇವಳು ಸಾಯಿಸುವ ಸ್ಥಿತಿಯಲ್ಲಿ ಸಾಯಿಸ್ಲು ಹೋದಿವಳು ಅಂತ. ಸೊ ಅದೊಂದು ಇನ್ಸಿಡೆಂಟ್. ಹೌದು. ಹಾಗೆ ಅದೇ ರೀತಿ ಮತ್ತೆ ಕೃಷ್ಣನ ಬಗ್ಗೆ ಹೇಳುವುದಾದ್ರೆ, ಆಕ್ಚುಲಿ ನಾನು ಸಣ್ಣದ್ರಲ್ಲಿ ಅಮ್ಮ ದೇವಿ ಭಕ್ತೆ, ನಾನು ದೇವಿ ಭಕ್ತಿನೇ ಆಗಿದ್ದೆ. ಅಂದ್ರೆ ಅಮ್ಮ ನಾವೇನ್ ಮಾಡ್ತಾರೆ ಹೆಚ್ಚಾಗಿ ನಾವು ತಾಯಿ ಏನ್ ಮಾಡ್ತಾರೆ ಅದನ್ನೆಲ್ವಾ ನಾವು.
ಆಮೇಲೆ ಈ ಕೃಷ್ಣ ಅಲ್ಲಿ ಪಕ್ಕದ ಬ್ರಾಹ್ಮಿನ್ಸ್ ಮನೆಯಲ್ಲಿ ಒಂದು ಕೃಷ್ಣನ ಫೋಟೋ ಇಟ್ಟಿದ್ದಾರೆ. ಅವರು ದೊಡ್ಡ ಆರ್ಟಿಸ್ಟ್ಗಳು, ನಿಮಗೆ ಗೊತ್ತಿರ್ಬೋದು, ರಾಜೇಂದ್ರ ಜೇದಿಗೆ ಅಂತ ಹೌದಾ? ಆರ್ಟಿಸ್ಟ್ ಅವರು. ಪ್ರತಾಪ. ಅವರ ಮನೆಯವರೆಲ್ಲ ಕಲಾಕಾರರೇ, ಹೇಳಿ ಕೇಳಿ ಬ್ರಾಹ್ಮಿನ್ಸ್ ಅವರು ಒಂದು ಮಾಡಿಟ್ಟಿದ್ದು ಒಂದು ಪೇಂಟಿಂಗ್ ಇತ್ತು. ಅದು ನನಗೇನೋ ಅಟ್ರಾಕ್ಟ್ ಆಯಿತು, ಆ ಕೃಷ್ಣನ ಫೋಟೋ. ಅದು ನಿಜವಾಗ್ಲೂ ಒಡ್ದೋದ ಫೋಟೋ ಅಂತೆ, ಅದನ್ನು ಮನೆಯಲ್ಲಿ ಇಡಬಾರ್ದಂತೆ. ಅವರು ಹೊರಗಿಟ್ಟ ಫೋಟೋವನ್ನು ನಾವು ಮನೆಗೆ ತಂದು ನಾನು ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ನನ್ನ ಕೈಗೆ ಏನು ಸಿಗ್ತದೆ ಆ ಹೂಗಳನ್ನಿಟ್ಟು ಆರಾಧಿಸಲಿಕ್ಕೆ ಶುರು ಮಾಡಿದೆ. ನೀವು ನಂಬ್ತಿರೋ ಬಿಟ್ಟಿರೋ, ನನ್ನ ಜೀವನದಲ್ಲಿ ಎಲ್ಲ ಪವಾಡಗಳೇ ನಡೆದೋಯ್ತು. ಇವತ್ತಿಗೂ ನಡೀತಾ ಉಂಟು, ಇವತ್ತಿಗೂ ನಡೆಯಿತು, ಈಗಲೂ ಅವಳ ಮನೆಗೆ ಇಟ್ಟಂತಹ ಹೆಸರೇನು ಗೊತ್ತಾ? ಕೃಷ್ಣ ಕುಟೀರ ಅನ್ನೋ ಹೆಸರನ್ನ ಇಟ್ಟಿದ್ದಾಳೆ ಅವಳು. ಏನೇನಾದ್ರೂ ಏನೇ ಒಳ್ಳೇದಾದ್ರೂ ಅದು ನನ್ನ ಕೃಷ್ಣ ಕೊಟ್ಟದ್ದು, ಮತ್ತು ಏನೇ ಕೆಟ್ಟದಾದ್ರೂ ಅದು ನಾನು ಮಾಡಿದ ಪಾಪದ ಅಷ್ಟೇ. ಇವಾಗ ಕೃಷ್ಣನ ಬಗ್ಗೆ ಎಷ್ಟು ಕವನವನ್ನ? ಕೃಷ್ಣನ ಬಗ್ಗೆ ತುಂಬಾ ಬರೆದಿದ್ದೇನೆ. ಯಾಕಂದ್ರೆ ಕೃಷ್ಣನ ಬಗ್ಗೆ ಬರ್ದಿದ್ದೇನೆ ಅಂತ ಹೇಳೋದಕ್ಕಿಂತ ಕೃಷ್ಣನನ್ನು ಬರೆಸಿದ್ದಾನೆ. ಹಾಗೆ ಮೋಹಕ ಏನೇನೋ ಏನೇನೋ ಜಾಸ್ತಿ ಕೃಷ್ಣನನ್ನು ಪ್ರಕೃತಿಯನ್ನು ಪ್ರಕೃತಿ ಬಗ್ಗೆ ತುಂಬಾ ಇಷ್ಟ. ಈಗಲೂ ನಾನು ಪ್ರಕೃತಿಯನ್ನು ತುಂಬಾ ಪ್ರೀತಿಸ್ತೇನೆ, ಆರಾಧಿಸ್ತೇನೆ ಹಾಗೂ ಮೆಚ್ಚುತ್ತೇನೆ. ಸೊ ಪ್ರಕೃತಿಯನ್ನು ಬಿಡಿಸುವುದು, ಪ್ರಕೃತಿಯನ್ನೇ ಬರೆಯುವುದು, ಇದೆಲ್ಲ ಒಂದು ಬಿಡಿಸಿದ್ಯಲ್ಲ, ಕೃಷ್ಣ ಕೊಳಲು ಊದಿಕೊಂಡು ಮರದ ಕೆಳಗಡೆ ನಿಂತು ಅಲ್ಲ, ಎಷ್ಟೋ ಇತ್ತು. ಇಲ್ಲಿಗ ರೆಡಿ ಮಾಡಿರ್ಲಿಲ್ಲ ಅದಾದ್ರೆ ಯಾಕೋ ಸ್ವಲ್ಪ ಸಂಕೋಚ ಮಾಡುದು. ಇವಳ ಯಾವುದನ್ನ ಅಷ್ಟೇ, ಇವಳ ಪ್ರತಿಭೆಯನ್ನ ಬೆಳಕಿಗೆ ತರ್ಲಿಕ್ಕೆ ಇವಳೇ ಅವಕಾಶ ಮಾಡಿ ಕೊಡುದಿಲ್ಲ. ಅದು ಇವಳ ದೊಡ್ಡ ತಪ್ಪೇ. ಮತ್ತೆ ಹೇಳ್ಬೇಕೇನಂದ್ರೆ, ಕೃಷ್ಣನದ್ದು ಯಾವುದಾದ್ರು ಕವನವನ್ನ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಬೋದಾ? ಕೃಷ್ಣನ ಕವನಗಳು ಇಷ್ಟವಾದದ್ದು ಯಾವುದಾದ್ರು? ಅಂದರೆ ನಾನು ಹೆಚ್ಚಾಗಿ ಯಾವುದೇ ಕವನ ಬರೆದ್ರೂ ಅದು ಎಂಡ್ ಆಗೋದು ಕೃಷ್ಣ ಪದದಿಂದ. ಸ್ಟಾರ್ಟ್ ಆಗೋದು ಕೃಷ್ಣ ಅನ್ನೋ ಪದ, ಅಥವಾ ಎಂಡ್ ಆಗೋದು ಯಾವುದೇ ವಿಷಯದ ಬಗ್ಗೆ ಆಗಿರ್ಬೋದು, ಅದು ಕವನ ಆಗಿರ್ಬೋದು, ಕಥೆ ಆಗಿರ್ಬೋದು. ಅದು ಪರ್ಟಿಕ್ಯುಲರ್ ಕೃಷ್ಣಂದೇ ಬಗ್ಗೆ ಬರೆದಿರೋದು ಕೂಡ ಉಂಟು. ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ತೇನೆ ನಾನು. ಕರೆದಾಗ ಓಗೊಡುವೆನೆಂದವನು, ಕೂಗಿದರೂ ಬಾರದ ಕಳ್ಳ ಕೃಷ್ಣ, ಸುಳ್ಳ ನಿನ್ನನ್ನು ಭಾಮೆಯ ಮಿಲನ ಸುಖದಲ್ಲಿರುವಾಗ ಪಿಸುಗುಡುವ ಹೃದಯದ ಮೆಲುದನಿಯು ಕೇಳಿಸದೆ ನಿನಗೆ. ನಿನ್ನ ಶೃಂಗಾರ ಲೀಲೆಗೆ 16,000 ಗೋಪಿಕೆಯರು, ನನಗೆ ನೀನೊಬ್ಬನಲ್ಲವೇ ಕೃಷ್ಣ. ನಾ ಜನಿಸಿದಾಗ ನೀ ಯುವಕ, ಕಾಲ ಉರುಳಿತು, ಬಾಲ್ಯ ಮುಗಿಯಿತು, ನನ್ನ ತನುವಿನಾಯುಷ್ಯ ವ್ಯಯಿಸುತ್ತಿದ್ದರೂ ನೀನಿನ್ನೂ ಚಿರಯುವಕ. ಅದೇ ಹೊಂಗೆಜ್ಜೆಯ ನಿನಾದ, ಕೋಟಿ ಸೂರ್ಯರ ಪ್ರಭೆಯ ಕಣ್ಣ ಕಾಂತಿ, ಸಮುದಗೊಳಿಸುವ ಸರಸಮಯ ನೋಟ, ತುಟಿಯಂಚಿನಲ್ಲಿ ಲಾಸ್ಯವಾಡುವ ಸ್ನಿಗ್ಧ ನಗು. ಹೇ ಚಿದ್ರೂಪ ಚೆಲುವ, ಏನಿದು ಹುಡುಗಾಟ, ನೀನಿರದ ಬದುಕಲ್ಲಿ ಹಸಿರಿಲ್ಲ, ಹುರುಪಿಲ್ಲ, ಹುರುಳಿಲ್ಲ, ಹೊಳಪಿಲ್ಲ, ಒನಪಿಲ್ಲ, ಒಪ್ಪ ಓರಣವಿಲ್ಲ, ಭರವಸೆಯ ಉಸಿರಿಲ್ಲ, ಭಾವನೆಗೆ ರಂಗಿಲ್ಲ, ಶೈತ್ಯ ಗಾಳಿಯೂ ಬೀಸುತ್ತಿಲ್ಲ. ಜೀವನ ಮ್ಲಾನವೆನಿಸಿದೆ, ಜಗತ್ತು ಶೂನ್ಯವೆನಿಸಿದೆ, ಶಮನವಾಗದ ವ್ಯಾಧಿ ಇದೆ ವ್ಯಾಮೋಹ. ಪದಗಳಿಗೆಟುಕದ ಮಾತಿಗೆ ನಿಲುಕದ ಅತಿಶಯ ಭಾವದಿ ನರಳಿದೆ ಜೀವ. ಅರೆಗಳಿಗೆ ನಿದಿರೆ ಮರುಗಳಿಗೆ ಸಿಹಿ ಕನಸು, ಕೃಷ್ಣ ಕೃಷ್ಣ ಎಂಬ ಕನವರಿಕೆ. ಕೊಳಲ ನೂಲಿ ಸಂತೈಸು, ವಿಯೋಗದ ಬೇಗೆ ತಣಿಸು, ಲಜ್ಜೆಯ ಸೆರಗು ಸರಿಸು, ಬರುಡು ಹೃದಯದಲ್ಲಿ ಒಲುಮೆಯ ಚಿಲುಮೆ ಚಿಮ್ಮಿಸು, ಪ್ರೇಮ ಧಾರೆ ಸುರಿಸು, ಹೊಸ ಕಾವ್ಯ ಸ್ಫುರಿಸು. ಇದು ಆಯ್ದ ಒಂದನ್ನು ಹೇಳಿದ್ದಷ್ಟೇ. ತುಂಬ ಹಿಂದೆ ಬರೆದದ್ದು, ಅಂದರೆ ತುಂಬ ವರ್ಷದ ಹಿಂದೆ ಬರೆದದ್ದು. ಹಾಗೇನು ನನ್ನಲ್ಲಿ ಅಂಥ ವಿಶೇಷ ಪ್ರೌಢತೆ ಇರಲಿಲ್ಲ. ಬಟ್ ಏನು, ಹೌದು, ಸಾಗುವಾಗ ಇಲ್ಲಿ ಟೀಚರ್ ಆಗಿ ಇಲ್ಲ 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 ಟೀಚರ್ ಎಲ್ಲ ಆಗಲಿಲ್ಲ. ನಾನು ಆಗ ಕಲಿತಿರುವಾಗ ಬರ್ತದೆ. ಇದು ಫಸ್ಟ್ ಬರ್ದದ್ದ? ಫಸ್ಟ್ ಅಲ್ಲ, ಅದಕ್ಕಿಂತ ಮೊದಲು ಬೇರೆ ಬೇರೆ ಬರೆದಿದ್ದೇನೆ. ಇದರಲ್ಲಿ ಒಂದು ನಾನು ಈ ಕಾರ್ಯಕ್ರಮದಲ್ಲಿ. ಹೌದು, ಎಷ್ಟು ಕೃಷ್ಣನ ಬಗ್ಗೆ ಒಂದು ಅಂದ್ರೆ ಅರ್ಥ ಮಾಡಿಕೊಂಡವರಿಗೆ ಮಾತ್ರದ ಅರ್ಥ ಆಗ್ಬೋದು, ಎಲ್ರಿಗೆ ಅದು ಅರ್ಥ ಆಗ್ಲಿಕ್ಕಿಲ್ಲ. ಅಂತಹ ಒಂದು ಪದಗಳನ್ನ ಬಳಸಿದ್ದಾರೆ. ಅದೇ ರೀತಿ ಇವಾಗ ಈ ಹವ್ಯಾಸ ಇವಾಗ್ಲೂ ಇದೆಯಾ? ಈ ತರ ಬರೀ ಹವ್ಯಾಸ ಇದೆ ಮೇಡಮ್. ಏನು ಗೊತ್ತಾ, ನಾವು
ಬೆಳೀತಾ ಬೆಳೀತಾ ಹೋದಾಗೆ ಒಂದು ನಮ್ಮ ಒಂದು ಹದಿಹರೆಯ ಅನ್ನುವಂಥ ಒಂದು ಹಂತ ಉಂಟಲ್ಲ, ಆ ಹಂತದಲ್ಲಿ ನಮಗೆ ಬರವಣಿಗೆಗೆಲ್ಲ ತುಂಬ ಭಾವನೆಗಳು ಸ್ವಲ್ಪ ಸಾಥ್ ಕೊಡ್ತವೆ. ಹೌದು. ಈಗ ನಾವು ಮತ್ತೆ ಸಂಸಾರ ಅದು ಬೆಳೀತಾ ಹೋದಾಗೆ ನಮಗೆ ಜೀವನ ಅರ್ಥ ಆಗ್ತಾ ಹೋಗ್ತದೆ. ಮತ್ತೇನಂದ್ರೆ ಈ ಜಂಜಾಟಗಳಿಗೆ ಒಳಗಾಗಿ ನಾವು ಅದರಿಂದ ಸ್ವಲ್ಪ ಹಿಂದೆ ಸರಿಯುತ್ತೇವೆ. ಹೌದು, ಫ್ಯಾಮಿಲಿ ನನ್ಮೇಲೆ ಅದು ಎಲ್ಲವನ್ನು ನಮ್ಮ ತಲೆಯಲ್ಲಿ ತುಂಬಿಕೊಂಡಿರುವಾಗ ಸಂಸಾರ ಆಗಿರ್ಬೋದು, ಈ ಕಡೆಯಿಂದ ವೃತ್ತಿ ಆಗಿರ್ಬೋದು, ಮತ್ತೆ ಜೀವನ ಅರ್ಥ ಆಗ್ತಾ ಹೋದಾಗ ಏನಾಗ್ತದೆ ಅಂದ್ರೆ ನಮಗೆ ಮನಸ್ಸಲ್ಲಿ ಕೂಡ ಈ ಚಿಂತೆಗಳು ಅದು ಇದು ಏನಾದರೂ ಒಂದು ಬಂದು ಬಿಡ್ತವೆ. ಆಗ ನಮಗೆ ವಿಶೇಷವಾದ ಏಕಾಂತ ಸಿಗದೇ ಇರ್ಬೋದು, ಅಥವಾ ಅಂತಹ ಒಂದು ಮನಸ್ಸು ಕೂಡ ಇರದೇ ಇರ್ಬೋದು. ಹಾಗಂತ ಬರೆಯುವುದು ನಿಲ್ಲಿಸಲಿಲ್ಲ, ಈಗಲೂ ಬರೀತಾ ಇದ್ದೇನೆ. ಅಂದರೆ ಅನ್ನಿಸಿದನ್ನು ಬರೆದು ಬಿಡೋದು, ಹಾಗಂತ ದೊಡ್ಡ ಮಟ್ಟದಲ್ಲಿ ಏನು ಬರೆಯುವಂಥ ಬರಹಗಾರ್ತಿ ಅಲ್ಲ. ಅನ್ನಿಸಿದನ್ನು ಬರೆದು ಬಿಡೋದು, ಅದು ಈಗಲೂ ಅಷ್ಟೇ. ಅದು ಯಾವ ಕ್ಷಣದಲ್ಲಿ ಏನು ಹೋದರೂ ಒಂದು ಲೈನ್ ಬರೆದು ಬಿಡೋದು. ಯಾಕಂದರೆ ನನಗೊಂದು ವಿಶೇಷವಾದ ಒಂದು ಶಾಪ ಇದೆ, ಅದು ಮರೆವು. ಬರೆಯದೆ ಹೋದರೆ ಏನಾಗ್ತದೆ, ಮತ್ತೊಂದು ಕ್ಷಣಕ್ಕೆ ಆ ಏನು ನನ್ನ ಮೈಂಡಲ್ಲಿ ಬಂತು ಆ ವರ್ಡ್ ಆಗಿರ್ಬೋದು, ಅದು ಮತ್ತೆ ಬರುವುದಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲೋ ಒಂದು ಕಡೆಗೆ ಈಚಿಟ್ಟಿರ್ತೇನೆ ಅಷ್ಟೇ. ಪ್ಲಸ್ ಇನ್ನೊಂದು ಏನಂದರೆ ಬರವಣಿಗೆ, ಈಗ ನನ್ನಿಂದ ನಾನು ಶಾಲೆಯಲ್ಲಿ ಬೋಧಿಸುವಂತಹ ಭಾಷೆ ಇಂಗ್ಲೀಷ್ ಆಗಿರೋದ್ರಿಂದ, ಆಂಗ್ಲ ಆಗಿರೋದ್ರಿಂದ, ನಾವು ದಿನದ ಹೆಚ್ಚಿನ ಸಮಯವನ್ನು ಆಂಗ್ಲ ಭಾಷೆಯೇ ನಮ್ಮ ಸಂವಹನ ಆಗಿರೋದ್ರಿಂದ ಈ ಕನ್ನಡ ಭಾಷೆಯ ಮೇಲೆ ನಮಗೆ ಹಿಡಿತು ಸ್ವಲ್ಪ ತಪ್ತಾ ಉಂಟು ಅಂತ ಹೇಳ್ಬೋದು ಅಷ್ಟೇ. ಹಾಗಾಗಿ ಬರವಣಿಗೆ ಮೇಲೆ ಸ್ವಲ್ಪ ಆಸಕ್ತಿ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಈಗ ಪೇಪರಲ್ಲಿ ತುಂಬ ಆರ್ಟಿಕಲ್ ಬರ್ತಾ ಇತ್ತು. ಯಾವ ಪೇಪರಲ್ಲಿ ನಿಮ್ಮದು? ಪೇಪರ್ ಅಂದರೆ ಫಸ್ಟ್ ನಂದು ಚುಟುಕು, ನಂದೊಂದು ಕಾವ್ಯ. ನನ್ನದೊಂದು ಬ್ಯಾಂಗ್ಳೂರಲ್ಲಿದ್ದೆ ಆ ಟೈಮಲ್ಲಿ ನಾನು. ಆಗ ನನ್ನ ಚುಟುಕು 2-3 ಚುಟುಕು ಒಮ್ಮೆಲೆ, ಅದು ಕೂಡ ನಾನು ಕೊಟ್ಟದ್ದಲ್ಲ, ಅದು ಪಬ್ಲಿಷ್ಗೆ. ನನ್ನ ಅದೊಬ್ಬ ಫ್ರೆಂಡ್ ಇದ್ದಲ್ಲಿ ಬ್ಯಾಂಗ್ಳೂರಲ್ಲಿ, ನಾನು ಕೋರ್ಸ್ ಮಾಡ್ತಿರುವಾಗ, ಟೀಚಿಂಗ್ ಕೋರ್ಸ್ ಮಾಡ್ತಿರುವಾಗ, ಅವನು ಒತ್ತಾಯದಲ್ಲಿ ತಗೊಂಡೋಗಿ ಅದನ್ನು ಪೋಸ್ಟ್ ಮಾಡಿದ 2 ದಿನದಲ್ಲಿ ಅದು ಪೇಪರಲ್ಲಿ, ವಿಜಯ ಕರ್ನಾಟಕ ಪೇಪರ್ ಎಡಿಷನಲ್ಲಿ ಅದು ಪಬ್ಲಿಷ್ ಆಯಿತು. ಅದರ ನಂತರ ಹೊಸ ದಿಗಂತ ಪೇಪರ್ ನಾವು ಓದ್ತಿದ್ದದ್ದು, ನಿಮ್ಗೆ ನೆನಪಿರ್ಬೋದು. ನಾನು ಹೊಸ ದಿಗಂತ ಪೇಪರ್ ಹೆಚ್ಚಾಗಿ ಓದ್ತಾ ಇದ್ಲು. ಎಲ್ಲಿದ್ದು ತರದು ಒಂದು ತಿಂಡಿ ಕಟ್ಟಿ ಕೊಟ್ಟ ಪೇಪರ್ ಒಳ್ಳೇದೇ ಒಂದು ಲೆಕ್ಕದಲ್ಲಿ. ಹೊಸ ದಿಗಂತದಲ್ಲಿ ಕೆಲವು ತುಂಬಾ ಇದಾದದ್ದು ಪಬ್ಲಿಷ್ ಆಗಿದ್ದು ಹೊಸ ದಿಗಂತದಲ್ಲಿ. ಮತ್ತೆ ಉದಯವಾಣಿಯಲ್ಲಿ ಕಮ್ಮಿ, ಆದ್ರೆ ಆಗಲಿಲ್ಲ ಅಂತಿಲ್ಲ. ಉದಯವಾಣಿ ನನ್ನ ನೆಚ್ಚಿನ ಪೇಪರ್, ಆದರೂ ಅದರಲ್ಲಿ ತುಂಬ ಕಮ್ಮಿ. ಪರವಾಗಿಲ್ಲ, ಯಾಕಂದರೆ ಆ ಲೆವೆಲಲ್ಲಿ ನಾನಿಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅದರಲ್ಲಿ ಪ್ರಕಟ ಆಗದೆ ಇರುವುದಕ್ಕೆ ಆ ಲೆವೆಲಲ್ಲಿ ನಾನಿಲ್ಲ. ಮತ್ತೆ ಹೈಯೆಸ್ಟ್ ಆಗಿತ್ತಂದರೆ ಮಂಗಳದಲ್ಲಿ, ಮಂಗಳ ಅನ್ನೋ ವಾರಪತ್ರಿಕೆ, ಅದರಲ್ಲಿ ಮತ್ತೆ ಈ ಸಿಂಪನಿ ಮಕ್ಕಳ ಇದರಲ್ಲಿ ಆಗಿದೆ. ಮತ್ತೊಂದು ಹೇಳಬೇಕೇನಂದರೆ, ಇವಳು ಪ್ರೈಮರಿಗೆ ಹೋಗ್ತಿರುವಾಗ ನಮಗೆ ಅಂದರೆ ಸ್ವಲ್ಪ ದೂರ, ಅಂದರೆ ನಮ್ಮ HM ಇದರಲ್ಲಿ ಅವರ ಮನೆಗೆ ಹಾಲಿಗೆ ಹೋಗಬೇಕಿತ್ತು. ಆದರೆ ಹಾಲಿಗೆ ಹೋಗ್ತಿದ್ದದ್ದು ಇವಳೇ. ಅಲ್ಲಿ ಹೋದ್ರೂ ಕೂಡ ಪೇಪರ್ ಅಥವಾ ಯಾವುದಾದ್ರೂ ಬುಕ್ ಅದನ್ನು ಓದಿ ಬರದೇ ಇಲ್ಲ ಅವಳು. ಹಾಲಿಗೆ ಹೋದವಳು ಏನು ಇಷ್ಟು ಲೇಟ್ ಆಗುದು ಅಂತ ಅಮ್ಮ ಕೇಳಿದ್ರೆ ನಾನು ಅಲ್ಲಿ ಓದಿ ಬರ್ತಿದ್ದೆ ಅಂತ ಹೇಳ್ತಿದ್ದಾಳೆ. ಅಲ್ಲಿ ಒಬ್ರು ಫ್ರೆಂಡ್ ಇದ್ರು ನನಗೆ, ಟೀಚರ್ ಗಂಡ ಅವರು. ಹೌದು, ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ರು. ಅವರು ಒಬ್ಬ ಒಳ್ಳೆ ರೀಡರ್. ಅವರು ಒಳ್ಳೆ ರೀಡರ್ ಮಾತ್ರ ಅಲ್ಲ, ತುಂಬಾ ಅನುಭವಿ, ತುಂಬಾ ಪ್ರಯೋಗವರು. ಪ್ಲಸ್ ನನಗೆ ಏನಾಗ್ತದೆ ಅಂದ್ರೆ ಅವರು ಓದ್ಲಿಕ್ಕೆ ಇಂಪ್ರೆಸ್ ಮಾಡ್ತಿದ್ರು, ಹೇಳ್ತಿದ್ರು ಓದ್ಬೇಕು ಅಂತ. ಸೊ ಅವರಿಂದಾಗಿಯೂ ಏನೋ ಇಬ್ಬರಿಗೂ ಓದುವ ಗೀಳಿತ್ತು. ಸೊ ಅಲ್ಲಿ ಹೋದವಳು, ಹಾಲಿಗೆ ಅಂತ ಹೋದವಳು ಬರುವಾಗ ಸಾಧಾರಣ 1-2-3 ಗಂಟೆ ಲೇಟಾಗಿಯೇ ಬರ್ತಿದ್ದೆ. ಕಾರಣ ಇಷ್ಟೇ, ಅವರು ತಂದ ಪುಸ್ತಕ ಓದೋದು, ಅಲ್ಲಿಂದ ಪೇಪರ್ ಓದಿ ಬರೋದಷ್ಟೇ. ಯಾಕಂದ್ರೆ ನಮ್ಮ ಮನೆಗೆ ಪೇಪರ್ ಬರ್ತಿರ್ಲಿಲ್ಲ, ಹಾಗಾಗಿ ನಾನು ಅವರ ಮನೆಗೆ ಹೋಗಿ ಪೇಪರ್ ಓದಿ ಬರ್ತಿದ್ದೆ. ಮತ್ತೆ ನಾವು ಹೋಗ್ತಿದ್ದಂತಹ ಸ್ಕೂಲ್ ಇತ್ತಲ್ಲ, ದೇವಶಪಡೂರು ಶಾಲೆ, ಅಲ್ಲಿ ಕೂಡ ಅಷ್ಟೇ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ನಮ್ಮ HMಗೆ ಇವಳನ್ನೇ ಲೀಡರ್ ಮಾಡ್ತಿದ್ರು. ಶಾಲಾ ನಾಯಕಿ ಅನ್ನೋದನ್ನ ಇವಳನ್ನೇ ಮಾಡ್ತಿದ್ರು. ಯಾಕಂದ್ರೆ ಇವಳು ಎಲ್ಲದರಲ್ಲೂ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು. ನನ್ನ ಅಕ್ಕ ಅಂತ ನಾನು ಹೊಗಳಿಕೊಳ್ಳುವುದಲ್ಲ, ನಾನು ಇದ್ದದನ್ನ. ಶಾಲಾ ನಾಯಕಿ ನನ್ನನ್ನು ಮಾಡ್ಲಿಕ್ಕೆ ಮೇನ್ ರೀಸನ್ ನನಗನ್ನಿಸುವುದು ಅದು ತುಂಬಾ ಜೋರಿದ್ದೆ, ಸ್ವಲ್ಪ ಸದೆ ಬಡಿಯುವುದು, ಮತ್ತೊಬ್ಬರನ್ನು ಬಗ್ಗು ಬಡಿಯುವುದು ಎಲ್ಲ. ಹಾಗಾಗಿ ಮೋಸ್ಟ್ಲಿ ಆ ಕಾರಣ ಇರ್ಬೋದು. ಯಾಕಂದ್ರೆ ಇವಳ ಕೈಗೆ ಒಂದು ನಾವು ಅಧಿಕಾರ ಕೊಟ್ಟು ನೋಡುವ, ಇವಳು ಎಲ್ಲರನ್ನು ಸೈಲೆಂಟ್ ಇಡ್ತಾಳೆ, ಸ್ವಲ್ಪ ಬಗ್ಗು ಬಡಿತಾಳೆ, ಎಲ್ಲ ಮಕ್ಕಳಿಗೆ ಹೆದರ್ಬೋದು ಅನ್ನೋ ಕಾರಣಕ್ಕೆ ಕೂಡ ಶಾಲಾ ನಾಯಕಿನ ನಾನು ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಆದ್ರೆ ಇವಳ ಆಡ್ತಿದ್ದ ಆಟ ಕೂಡ ಟೀಚರ್ ಆಟವೇ ಆಡ್ತಿದ್ದ ನೋಡಿ. ಇವಾಗ ಟೀಚರ್ ಆಗಿ ಇವಾಗ ಈಗ ಮತ್ತೆ ಏನೆಲ್ಲ
ಹವ್ಯಾಸ ಇದೆ ಇದು ಬರೆಯುವುದಲ್ಲದೆ ಬೇರೆ? ಬರೆಯುವುದಂದ್ರೆ ಬೇರೆ ಈಗ ಸದ್ಯಕ್ಕೆ ಎಂತ ಹವ್ಯಾಸ ಇಲ್ಲ. ಈಗ ಹವ್ಯಾಸಗಳನ್ನು ಉಳಿಸಿಕೊಳ್ಳುವಷ್ಟು ಹಾಡುದು ಹಾಡುವುದು ಪೇಪರ್ ಓದ್ತೇನೆ. ಈಗ ನಾನು ಡೈಲಿ ಉದಯವಾಣಿ, ವಿಜಯ ಕರ್ನಾಟಕ ಮತ್ತು ದ ಹಿಂದೂ, ಇಷ್ಟು ಅದು ಇಂಗ್ಲೀಷ್, ಅದು 3 ಪೇಪರ್ ಇದು ಡೈಲಿ. ಪ್ಲಸ್ ಮೊಬೈಲಲ್ಲಿ ಒಂದು ಡೈಲಿ ಹಂಟ್ ಅಂತ ಒಂದು ಇಂಗ್ಲೀಷಲ್ಲಿ ಒಂದು ಆ್ಯಪ್ ಇದೆ, ಅದನ್ನು ಪ್ರತಿದಿನ ಓದ್ತೇನೆ. ಅದರಲ್ಲಿ ಆಲ್ಮೋಸ್ಟ್ ಇಡೀ ಎಂಟೈರ್ ಇಂಡಿಯಾದ್ದು ಎಲ್ಲ, ಇಡೀ ದೇಶ ಭಾರತ ದೇಶದೆಲ್ಲ ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಆದ ವಿಷಯಗಳು ಕೂಡ ಬರ್ತವೆ. ಸೊ ಅದು ಇಷ್ಟನ್ನು ನನಗೆ ಡೈಲಿ ಓದಲೇಬೇಕು ಅದು. ಮತ್ತು ಟಿ ವಿ ನೋಡೋದೆಲ್ಲ ಜಾಸ್ತಿ ಹವ್ಯಾಸ ಇಲ್ಲ, ಯಾಕಂದ್ರೆ ನನಗೆ ಅವಕಾಶವೂ ಇಲ್ಲ. ಅಮ್ಮ ಸೀರಿಯಲ್ ನೋಡಿದರೆ, ಮಗ ಕಾರ್ಟೂನ್ ನೋಡ್ತಾನೆ, ಅಷ್ಟೇನಿಲ್ಲ. ನ್ಯೂಸ್ ನೋಡುದಿಲ್ವಾ? ನ್ಯೂಸ್ ಅಂದರೆ ಅದೇ ನನಗೆ ಅವಕಾಶವೇ ಸಿಗೋದು. ಒಂದೇ ನನಗೆ ಕೆಲಸ ಆಗ್ತದೆ, ಪ್ಲಸ್ ಆಮೇಲೆ ನನಗೆ ಸಿಗುವುದಿಲ್ಲ ಟಿ ವಿ. ಅವರು ಬೇರೆಯವರೇ ನೋಡ್ತಿರ್ತಾರೆ, ಹಾಗಾಗಿ ನನಗೆ ಆಗೋದಿಲ್ಲ ಅಷ್ಟು. ರೇಡಿಯೋ ಕೇಳ್ತಿತ್ತಂತ ಅಮೇಝಿಂಗ್, ಅದು ಟಿವಿಯಲ್ಲೂ ಸಿಗುದಿಲ್ಲ ಆ ಖುಷಿ. ಅದು ಒಂಥರ ನಾವು ಆ ಟೈಮಲ್ಲಿ, ಅದು ಟಿ ವಿ ಮೊಬೈಲ್ ಏನೂ ಇಲ್ಲದ ಟೈಮಲ್ಲಿ ಒಂದು ಅದಕ್ಕೆ ಅಂಟಿಕೊಂಡಾಗಿದ್ದದ್ದು, ಅಲ್ಲಿ ಬರುವ ಪ್ರತಿ ತುಣುಕನ್ನು ಕೂಡ ನಾವು ಕೇಳ್ತಿದ್ದದ್ದು. ಅದು ಕೂಡ ನಿಶ್ಶಬ್ದವಾಗಿ ಕುಳಿತು ನಾವು ನಮ್ಮ ಕೆಲಸ ಮಾಡ್ತಾ ಅದನ್ನೇ ಆಲಿಸ್ತಿದ್ದದ್ದು. ಅಲ್ಲಿ ಬರುವಂಥ ಪ್ರತಿಯೊಂದು ವಿಷಯಗಳು, ಪ್ರತಿಯೊಂದು ಅಂಶಗಳು ಕೂಡ ಬಹಳ ಏನಂದರೆ ಉಪಯುಕ್ತವಾಗಿತ್ತು ಮತ್ತು ಮನರಂಜನೀಯವಾಗಿತ್ತು. ಸೊ ಅದರಲ್ಲಿ ಪಾಲ್ಗೊಳ್ಳಿಕ್ಕೂ ಖುಷಿ ಆಗ್ತಿತ್ತು. ತುಂಬ ಪತ್ರ ಬರೀತಿದ್ದೆ ನಾನು, ಅದಕ್ಕೂ ತುಂಬ ಪತ್ರ ಬರೀತಿದ್ದೆ, ಕಾರ್ಯಕ್ರಮ ನೀಡ್ತಿದ್ದೆ. ಆಮೇಲೆ ನಾನು ಕೇಳುವುದನ್ನು ಬಿಟ್ಟ ಮೇಲೆ ಕೂಡ ಒಂದು ಕೊನೆಯ ಪತ್ರ ಅಂತ ಒಂದು ದೊಡ್ಡ ಕತೆ ಕೂಡ ಬರೆದಿದ್ದೇನೆ, ಅದು ಕೂಡ ಅಲ್ಲಿ ಪ್ರಕಟ ಆಗಿತ್ತು, ನನಗೆ ಹಣ ಎಲ್ಲ ಬಂದಿತ್ತು. ಸೊ ಅದನ್ನು ಓದುವ ಟೈಮಲ್ಲಿ ಅಲ್ಲೇ ಹೋಗಿ ಬಂದು ಓದಬೇಕು ಅಂತ ಹೇಳಿದರು. ಅದು ನನಗಾಗಲಿಲ್ಲ, ಕಾರಣಾಂತರಗಳಿಂದ ಆಗಲಿಲ್ಲ. ಮತ್ತು ನನ್ನ ಬದಲಿಗೆ ನನ್ನ ತಂಗಿ ಹೋಗಿ ಅದನ್ನು ಓದಿ ಬಂದಿದ್ದಾಳೆ. ಅದು ಕೂಡ ಅವಳ ಒತ್ತಾಯದಲ್ಲಿ ಓದೋದು, ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ಅವಳೇ ಒತ್ತಾಯದಲ್ಲಿ ಮಾಡಿ ನಾನೇ. ಮತ್ತೊಂದೇನಂದ್ರೆ ಇವಳಿಗೆ ರೇಡಿಯೋ ಇದ್ದಂತಹ ಟೈಮಲ್ಲಿ ಕೋರಿಕೆ ಕಾರ್ಯಕ್ರಮ, ಚಿತ್ರಗೀತೆ, ಯಾಕಂದ್ರೆ ನನಗೆ ಆ ಟೈಮ್ ಇದ್ದು 80s 90s ಇದ್ದು ಅಲ್ಲ ಹಾಡುಗಳಂದ್ರೆ ತುಂಬಾ ಇಷ್ಟ. ಈಗಲೂ ಪ್ರೆಸೆಂಟ್ ನಾನು ಇಷ್ಟಪಡೋದು ಅದನ್ನೇ. ಅದು ಬಿಟ್ಟು ಹೊಸ ಹಾಡುಗಳನ್ನು ನಾನಷ್ಟು ಇಷ್ಟಪಡುವುದೇ ಇಲ್ಲ, ಯಾಕಂದರೆ ಬರಬೇಕು ಹೋಗಬೇಕು ನಿಂತ್ಕೊಳ್ಳುವ ಅಂಥದ್ದೆಲ್ಲ ಹಾಡುಗಳೆಲ್ಲ ನನಗಿಷ್ಟ ಇಲ್ಲ. ಅದು ಬಿಟ್ಟು ಆ ಹಂಸಲೇಖ, ನಾದಬ್ರಹ್ಮ ಹಂಸಲೇಖರವರು ಬರೆದ ಪ್ರತಿ ಹಾಡುಗಳು ಇಷ್ಟ. ಅದರಲ್ಲೂ ಚಿತ್ರಾ ಮೇಡಮ್, ಜಾನಕಿ ಮೇಡಮ್, SPB ಇವರ ಹಾಡುಗಳಂದರೆ ನನಗೆ, ಮಂಜುಳಾ ಗುರುರಾಜ್ ಮೇಡಮ್ ಆಗಿರ್ಬೋದು, ಅವರೆಲ್ಲ ಹಾಡಿರುವ ಹಾಡುಗಳಂದರೆ ನನಗೆ ತುಂಬ 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 ಇಷ್ಟ. ಈವನ್ ಹಿಂದಿಯಲ್ಲಿ ಕೂಡ ಹಾಗೆ ಮೊದಲಿನ ಹಾಡುಗಳು ಇಷ್ಟ, ಆದರೆ ತೀರಲ್ಲ. ಈಗಿನ ಹಾಡುಗಳು ಕೂಡ ಇಷ್ಟವೇ ಅಲ್ಲ. ಆ ಟೈಮಿದ್ದು ಹಾಡುಗಳು, ಅದೇ ಟೈಮಿದ್ದು ಫಿಲ್ಮ್ಗಳು ಕೂಡ ಇಷ್ಟ. ಸೊ ನಾನು ಅದೇ ರೇಂಜ್ ಇತ್ತು. ಆ ಟೈಮಿದ್ದು ಫಿಲ್ಮ್ಗಳನ್ನೇ ನೋಡೋದು ಅಷ್ಟೇ. ತೀರ ಇತ್ತೀಚೆಗೆ ಅಂದರೆ ಕೆಲವೊಂದು ಒಳ್ಳೆ ಫಿಲ್ಮ್ಗಳು ಕೂಡ ಬರ್ತವೆ, ತುಂಬ ಕ್ರಿಯೇಟಿವ್ ಆಗಿರುವಂಥದ್ದು ಕೆಲವೊಂದು ಅಂಥದ್ದನ್ನು ನೋಡ್ತೇವೆ. ಆದ್ರೆ ಮುಂಚೆ ನೋಡ್ತಿದ್ದ ಹಾಗೆ ಇವಾಗ ಇಲ್ಲ. ಈಗ ಮಹಾಲಕ್ಷ್ಮಿ ಬಗ್ಗೆ ಅಷ್ಟು ಹುಚ್ಚಿತ್ತು ಇವಳಿಗೆ. ಮಹಾಲಕ್ಷ್ಮಿಗೋಸ್ಕರ ರಾತ್ರಿ ಹಗಲು ಮಹಾಲಕ್ಷ್ಮಿ ಹೆಸರನ್ನೇ ಕನವರಿಸ್ತಿದ್ದೆ. ಸೊ ಬಂದು ಕೂಡ ಮನೆಯಲ್ಲಿ ಅದ್ಯಾವುದು ಫಿಲ್ಮ್ ನೋಡಿ ಡಿಶಮ್ ಮಾಡ್ತಾಳೆ ಮಹಾಲಕ್ಷ್ಮಿ. ಅವ್ರ ತರ ಆಕ್ಷನ್ ಮಾಡುದು, ಮತ್ತೆ ಇವರ ಮೇಲೆ ಡಿಶಮ್ ಮಾಡುದು. ಆ ಟೈಮಲ್ಲಿ ಅದು ದುರ್ಗಿ ಚಾಮುಂಡಿ ಎಲ್ಲ ಮೂವಿ ನೋಡಿ ಅದೇ ತರ ಆಕ್ಷನ್ ಮಾಡೋದು, ಫೈಟ್ ಮಾಡೋದು. ವಾಪಸ್ ಇವರನ್ನು ಕೂಡ ನೀವು ಅದ್ರ ಬೇರೆ ಯಾರು ಅವಳ ಮಹಾಲಕ್ಷ್ಮಿ ಮೇಡಮ್ ಯಾರು ಕೋಸ್ಟಾರ್ ಇರ್ತಾರೆ ಅವ್ರ ತರ ನೀವು ಆಕ್ಟ್ ಮಾಡ್ಬೇಕು ಅಂತ ಹೇಳೋದು. ಮತ್ತೆ ಕೆಲವಿತ್ತು. ಮತ್ತೆ ಇನ್ನೊಂದು ಹೇಳಲೇಬೇಕು ನಾವು, ಯಕ್ಷಗಾನ ತುಂಬಾ ಇಷ್ಟ, ತುಂಬಾ ಅಂದ್ರೆ ತುಂಬಾ ಇಷ್ಟ. ಈ ಜನಪದ ಕಲೆಗಳಲ್ಲಿ ಅತಿಯಾಗಿ ಇಷ್ಟಪಡೋ ಯಕ್ಷಗಾನ. ಅದನ್ನು ಕೂಡ ನಾನು ಮತ್ತೆ ಇವಳು ಮನೆಯಲ್ಲಿರುವಾಗ ರೆಕಾರ್ಡ್ ಮಾಡ್ತಿದ್ದೆವು. ಭಾಗವತಿಗೆ ಮಾಡೋದು, ಅರ್ಥ ಹೇಳೋದು ಇಬ್ರಲ್ಲೇ, ಒಬ್ರು ಭಾಗವತಿಗೆ ಒಬ್ರು ಅರ್ಥಗಾರಿಕೆ ಮಾಡಿಕೊಂಡು ಅದನ್ನು ರೆಕಾರ್ಡ್ ಮಾಡ್ತಿದ್ದೆವು. ಮತ್ತೊಂದು ಹುಚ್ಚೆ ಏನ್ ಗೊತ್ತಾ ಇವಳಿಗೆ, ಹೈಸ್ಕೂಲಿಗೆ ಹೋಗ್ತಿದ್ದಂತಹ ಟೈಮಲ್ಲಿ ನಮ್ಗೆ ತುಂಬಾ ದೂರ ಹೋಗ್ಲಿಕ್ಕಿತ್ತು. ಇವಾಗೆಲ್ಲ ವೆಹಿಕಲ್ಸ್ ಎಲ್ಲ ಇರ್ತದೆ, ನಾವು ಹೋಗ್ಲಿಕ್ಕೆ ಅಂತ ಅಷ್ಟೆಲ್ಲ ನಡ್ಕೊಂಡು ಹೋಗುವಂತಹ ಅಗತ್ಯವೇ ಇಲ್ಲ, ಆ ತರ ಆಗಿದೆ. ಆದ್ರೆ ಮುಂಚೆ ಏನಾಗ್ತಿತ್ತು ಅಂದ್ರೆ ಎಷ್ಟೋ ಕಿಲೋಮೀಟರ್ ತನಕ ನಾವು ನಡ್ಕೊಂಡು ಹೋಗ್ತೀವಿ. ಆ ಒಂದು ಟೈಮಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಟೇಪ್ ರೆಕಾರ್ಡರ್ ಇತ್ತು, ಅಲ್ಲಿ ಕ್ಯಾಸೆಟ್ ಹಾಕ್ತಿದ್ರು.
ಮಹಾಲಕ್ಷ್ಮಿ ಮತ್ತೆ ಸುನಿಲ್. ಹೌದು, ಯಾವ್ದದು ಆಕಾಶದಾಗೆ ಯಾರು ಮಾಯಗಾರ, ಮಾಲಾಶ್ರೀ ಸುನಿಲ್ ಅಲ್ಲ, ಇವರು ಮಾಲಾಶ್ರೀ ರವಿಚಂದ್ರನ್. ಹೌದು. ರಾಮಾಚಾರಿ. ಇವಳು ಈಗ ನಾವು ಶಾಲೆಗೆ ಹೋಗ್ಬೇಕಿದ್ರೆ ಲೇಟ್ ಆಗ್ತದಲ್ಲ, ತುಂಬಾ ದೂರ ಉಂಟು ದಾರಿ, ಆದ್ರೂ ಅಲ್ಲಿ ಒಂದ್ಸಲ ಹೋಗಿ ಅಲ್ಲಿ ಅತ್ತೆ ಮಗೊಬ್ರಿದ್ರು ನಮ್ದು, ಅವರಲ್ಲಿ ಹೇಳುದ ಅವು ಅದು ಸಾಂಗ್ ಇಡಿ ಅಂತ. ಆಗ ಒಂದು ರೂಮಿಗೆ ಹೋಗಿ ಆ ಸಾಂಗ್ ಇಟ್ಟು ಅದಕ್ಕೆ ಡಾನ್ಸ್ ಮಾಡಿ ಅದನ್ನು ಕೇಳಿ ಆಮೇಲೆ ಆಮೇಲೆ ನಿಮ್ಗೆ ಹಾರ್ಲಿಕ್ಸ್ ಬರ್ತಾರೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ರಾಮಾಚಾರಿ ಫಿಲ್ಮ್ ನೋಡ್ಲಿಕ್ಕೆ ಸ್ಕೂಲಿಗೆ ರಜೆ ಹಾಕಿ ಕೂತಿದ್ರು. ಹೌದಾ? ರಜೆ ಹಾಕಿ ಕೂತಿದ್ದೆ. ರವಿಚಂದ್ರನ್ ಮಾಲಾಶ್ರೀ ಕೂಡ ಹೌದು. ರಜೆ ಹಾಕಿ ಕೂಡ ಮೂವಿ ನೋಡಿ, ಅಂದ್ರೆ ಅಲ್ಲಿ ಆ ಮಟ್ಟಿಗೆ ನಮ್ಗೆ ಮಾಲಾಶ್ರೀ ಅಂದ್ರೆ ತುಂಬಾ ಇಷ್ಟ. ಯಕ್ಷಗಾನದ ವಿಷಯಕ್ಕೆ ಯಕ್ಷಗಾನ ಅಂದ್ರೆ ತುಂಬಾ ಇಷ್ಟ. ಯಾಕಂದ್ರೆ ಯಕ್ಷಗಾನ ಅನ್ನುವಂಥದ್ದು ಅದು ಎಲ್ಲರಿಗೂ ಒಲಿಯುವಂತ ಕಲೆ ಅಲ್ಲ. ಯಾಕಂದ್ರೆ ನನ್ನ ಪ್ರಕಾರ, ನನ್ನ ಮಾತಲ್ಲಿ ಹೇಳ್ಬೇಕಂದ್ರೆ, ಈ ಯಕ್ಷಗಾನ ರಂಗಕ್ಕೆ ಪ್ರವೇಶಿಸಬೇಕಿದ್ರೆ, ಅಲ್ಲಿ ಒಂದು ಹೆಸರು ಮಾಡಬೇಕಿದ್ರೆ ಅವರು ಪುಣ್ಯವಂತರೇ ಆಗಿರ್ಬೇಕು ಅಂತ. ಯಾಕಂದ್ರೆ ಕೇವಲ ನಾಟ್ಯ ಬಂದ್ರೆ ಸಾಲದು, ಕೇವಲ ಮಾತು ಬಂದ್ರೆ ಸಾಲದು. ಆ ಸಂದರ್ಭಕ್ಕೆ ತಕ್ಕಂತೆ ಅವರು ಯಾವುದೇ ಒಂದು ಕಥೆಯನ್ನು ಕೊಟ್ಟರು ಕೂಡ ಅದನ್ನು ಯಾವುದೇ ರೀತಿಯ ಜನರಿಗೆ ಏನು ಬೋರ್ ಆಗದ ಥರ ಅದನ್ನು ಮಾಡಬೇಕು. ಕುಣಿಬೇಕಂದ್ರೆ ಕುಣಿಯುವ ಸಂದರ್ಭದಲ್ಲಿ ಕುಣಿಬೇಕು, ಮಾತುಗಾರಿಕೆಯಲ್ಲೂ ವಾಕ್ಚಾತುರ್ಯ ಬೇಕು, ಪ್ಲಸ್ ಭಾಗವತಿಕೆ. ಹಾಗಾಗಿ ಪ್ಲಸ್ ಅದೊಂಥರ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂತ ಹೇಳ್ತಾರಲ್ಲ, ಆ ಥರ ನೋಡಲಿಕ್ಕೂ ಒಂಥರ ಚಂದ. ಆ ಒಂಥರ ಲೈಟಿಂಗ್ ಆಗಿರ್ಬೋದು, ಅವರ ವೇಷಭೂಷಣ ಆಗಿರ್ಬೋದು, ಪ್ರತಿಯೊಬ್ಬ ಯಕ್ಷಗಾನ ಕಲಾವಿದ ಕೂಡ ಅವನೊಬ್ಬ ಏನು ಚಿತ್ರಕಲಾವಿದ ಕೂಡ ಆಗಿರ್ತೀವಿ. ಯಾಕಂದರೆ ಅವರು ಮಾಡುವಂಥ ಇಲ್ಲಿ ಮಾಡುವಂಥ ಡ್ರಾಯಿಂಗ್, ಇಲ್ಲಿ ಬಿಡಿಸುವಂಥ ಅವರ ಮುಖ ಏನು ಮೇಕಪ್ ಮಾಡ್ತಾರೆ ನೋಡಿ, ಅದರಲ್ಲಿ ಎಷ್ಟು ಚಂದ, ಅದನ್ನು ಸೂಕ್ಷ್ಮವಾಗಿ ನೋಡಿದರೆ ಅದರಲ್ಲಿ ಎಷ್ಟು ಚಂದ ಡ್ರಾಯಿಂಗ್ ಇರ್ತದೆ, ಅಷ್ಟೇ ಫಿನಿಶಿಂಗ್ ಇರ್ತದೆ. ಅದೆಲ್ಲ ನಾನು ಅಂದ್ಕೊಳ್ಳುವುದು, ಒಬ್ಬ ಇವನು ಯಕ್ಷಗಾನ ಕಲಾವಿದ ಅಂದವರು ಅವರೊಬ್ಬ ಚಿತ್ರಕಲಾವಿದನಾಗಿರಬೇಕು, ಒಬ್ಬ ನಾಟ್ಯ ಕಲಾವಿದನಾಗಿರಬೇಕು, ಒಬ್ಬ ಉತ್ತಮ ಒಬ್ಬ ವಾಕ್ಚಾತುರ್ಯ ಉಳ್ಳಂತಹ ಒಬ್ಬ ವ್ಯಕ್ತಿ ಕೂಡ ಆಗಿರಬೇಕು. ಸೊ ಯಕ್ಷಗಾನ ಅನ್ನುವಂಥದ್ದು ಅದರ ಜೊತೆಗೆ ತುಂಬ ಹೆಮ್ಮೆ ಇದೆ. ಅದೇ ಇತ್ತೀಚೆಗೆ ನಾನು ಮನರಂಜನೆಯ ವಿಷಯದಲ್ಲಿ ನಾನು ಸಸಿಹಿತ್ಲು ಮೇಳದ ಯಕ್ಷಗಾನವನ್ನು ತುಂಬ ತುಂಬ ಇಷ್ಟಪಡ್ತೇನೆ. ಕಾರಣಗಳು ಬಹಳ ಉಂಟು. ಕಾರಣಗಳು ಮೇನ್ ಹೇಳಬೇಕಂದ್ರೆ ಅದರಲ್ಲಿ ಬರುವಂತಹ ಮನರಂಜನೆ, ಅದರಲ್ಲೂ ಹಾಸ್ಯ, ಸುಂದರ ಬಂಗಾಡಿಯವರ ಹಾಸ್ಯ ಅಂದರೆ ತುಂಬ ಇಷ್ಟ. ಪ್ಲಸ್ ಇವರು ರವಿಕುಮಾರ್ ಸುರತ್ಕಲ್. ಅಂದ್ರೆ ಮುಮ್ಮೇಳ ಹೌದು ಸರಿ, ಹಿಮ್ಮೇಳ ಕೂಡ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಕೇವಲ ಮುಮ್ಮೇಳ ಅಷ್ಟೇ ಸಾಕು, ಅದೇ ಹೇಳಿದೆಲ್ಲ, ಅಲ್ಲಿ ಒಂದು ನಮಗೆ ಮಾಧುರ್ಯ ಸಿಗ್ತದೆ. ಯಕ್ಷಗಾನ ಅಂದ್ರೆ ಕೇವಲ ಕುಣಿತ ಆಗಿರ್ಬೋದು, ಅವರ ಮಾತು ಆಕ್ಷನ್ ಅಷ್ಟೇ ಅಲ್ಲ, ಅಲ್ಲಿ ಒಂದು ಮಾಧುರ್ಯ ಸಿಗ್ತದೆ. ಈ ಭಾಗವತರು ತುಂಬಾ ಇಂಪಾರ್ಟೆಂಟ್. ಅವರು ಅದನ್ನು ನಮ್ಮ ಒಂದು ನಮ್ಮ ಕುತೂಹಲವನ್ನು ಒಂದು ಹಿಡಿದಿಡ್ಬೇಕು ಅಂದ್ರೆ ಅವರ ಮಾಧುರ್ಯ. ಪ್ರಮುಖ ಪಾತ್ರ ಭಾಗವತರತೆ ಅಂತ ಹೇಳ್ತಾರೆ. ಯಕ್ಷಗಾನವನ್ನು ಮುಂದುವರಿಸಬೇಕಿದ್ರೆ ಭಾಗವತರೇ ಪ್ರಮುಖ ಪಾತ್ರ ವಹಿಸ್ತಾರೆ ಅಂತ. ಹೌದು. ಹಾಗೆ ನಿಮ್ಗೆ ಇಷ್ಟವಾದಂತಹ ಯಕ್ಷಗಾನ ಯಾವುದು ಅಂತ ಹೇಳ್ಬೋದಾ? ಇಷ್ಟ ಇಷ್ಟ ಅಂತ ಹೇಳಿಕ್ಕೆ ಆಗೋದು. ಇತ್ತೀಚೆಗೆ ಬರುವಂತ ಈಗ ಒಂದನ್ನು ಇಷ್ಟ ಅಂದ್ರೆ ನಾನು ಅನ್ಕೊಂಡಿರ್ತೇನೆ, ಚೆನ್ನಾಗಿರೋದು ಇನ್ನೊಂದು ಬಂದಿರ್ತದೆ. ಸಾಧಾರಣವಾಗಿ ಇಷ್ಟ. ಯಾವಾಗದಿಂದ ಸಸಿಹಿತ್ಲು ಮೇಳ ಇಷ್ಟ ಆಗಿರೋದು? ಸಸಿಹಿತ್ಲು ಮೇಳ ರೀಸೆಂಟ್ ಆಗಿ ಅಂದ್ರೆ ಒಂದು 5-6 ವರ್ಷದಿಂದಷ್ಟೇ. ಅದರಲ್ಲಿರುವಂತಹ ಕಲಾವಿದರಾಗಿರ್ಬೋದು, ಅಲ್ಲಿ ಬರುವಂತ ಸದಭಿರುಚಿಯ ಕಥೆಗಳಾಗಿರ್ಬೋದು, ಟೋಟಲಿ ಅದೊಂಥರ ಮನರಂಜನೀಯ ಆಗಿರುವಂತ ಒಂದು ಟೀಮ್, ಒಂದು ಮೇಳ. ಯಕ್ಷಗಾನ ನೋಡ್ತಿದ್ದೆ, ಆದ್ರೆ ಇದೇ ಮೇಳ ಅದು ಮೇಳ ಅನ್ನೋದು ಇರ್ಲಿಲ್ಲ, ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ. ಆದ್ರೆ ಇವಳು ಟಿಕೆಟ್ ಕೊಟ್ಟು ಯಕ್ಷಗಾನ ನೋಡಿಗೆ ಹೋಗ್ತಿದ್ದೆ. ಟಿಕೆಟ್ ಇತ್ತು ಯಕ್ಷಗಾನ ಜಾಸ್ತಿ ನೋಡ್ತಿದ್ದೆ. ಫಸ್ಟಿಗೆ ಹೋಗ್ತಿದ್ದದಂದ್ರೆ ಒಂದು ಟೈಮಲ್ಲಿ ಅಲ್ಲಿ ನಮ್ಮ ಭಜನಾ ಮಂದಿರ ಹಳ್ಳಿಪಾತೆಯಲ್ಲಿ ಅಲ್ಲಿ ವರ್ಷಕ್ಕೊಮ್ಮೆ ಯಕ್ಷಗಾನ ಆಗ್ತಿತ್ತು. ಅಲ್ಲಿ ನಮ್ಮ ಅಜ್ಜಿ ಹೋಗ್ತಾ ಇದ್ರು. ಅವರಿಗೂ ಪಾಪ ಯಕ್ಷಗಾನ ಅಂದರೆ ತುಂಬಾನೇ ಇಷ್ಟ. ಪಾಪ ಅವರನ್ನು ತುಂಬ ಇವಳು ಯಕ್ಷಗಾನಕ್ಕೆ ಅಂತಲ್ಲ, ತುಂಬ ಪ್ರೀತಿ ಅವರಲ್ಲಿ. ಆದರೆ ಯಕ್ಷಗಾನ ಅಂದ ತಕ್ಷಣ ಇವಳನ್ನೇ ಕರೆಯೋದು, ಇವಳು ಮಾತ್ರ ರೆಡಿ ಯಕ್ಷಗಾನ ನೋಡ್ಲಿಕ್ಕೆ ಹೋಗೋದು. ನಾವೆಲ್ಲ ಹೋಗ್ತಿರ್ಲಿಲ್ಲ.
ಆ ಟೈಮಲ್ಲಿ ಅವಳಿಗೆ ಹುಚ್ಚಿಡ್ದದಲ್ಲ, ಅಜ್ಜಿಯೊಟ್ಟಿಗೆ ಹೋಗಿ ಅದ್ರ ಯಕ್ಷಗಾನದ್ದು ತಪ್ಪು ತಿಳ್ಕೊಳ್ಬೇಡಿ, ಅವಳಿಗೂ ಯಕ್ಷಗಾನದ್ದು ಹುಚ್ಚ ಆ ಟೈಮಲ್ಲಿ ದೊಡ್ಡ ನಮ್ಮ ಅಜ್ಜಿ ಕರ್ಕೊಂಡು ಹೋಗ್ತಿದ್ದ ಆ ಟೈಮಲ್ಲಿ ಅಲ್ವಾ. ಆಮೇಲೆ ಇವಳು ಏನ್ ಮಾಡಿದ್ಲು ಅಂದ್ರೆ ಹಾಗೆ ಇವಳಿಗೆ ತಿಳುವಳಿಕೆ ಬಂತಲ್ಲ, ಇನ್ನು ಯಕ್ಷಗಾನ ನೋಡ್ಬೇಕು ಅನ್ನೋದು ಗೊತ್ತಾಯ್ತಲ್ವಾ. ಆಮೇಲೆ ಟಿಕೆಟ್ ಇದ್ದು ಯಕ್ಷಗಾನ ಅಂದ್ರೆ ಯಕ್ಷಗಾನ ಅಂದ ತಕ್ಷಣ ಒಬ್ಬೊಬ್ಬರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡ್ಲಿಕ್ಕೆ ಅಲ್ವಾ. ನನ್ನ ತಂಗಿ ದಿವ್ಯ ಇದ್ಲು, ಅವಳು ತುಂಬಾ ಯಕ್ಷಗಾನ ಇಷ್ಟ, ಅವಳು ಗೆಜ್ಜೆ ಕಟ್ಟಿ ಕುಣಿತಿದ್ಲು. ಅವಳ ಯಕ್ಷಗಾನ ಕಾಲೇಜಲ್ಲಿ ಕಲ್ತಿದ್ದಾಳೆ, ಹೌದು. ಆದ್ರೆ ಈಗ ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ನಾವೆಲ್ಲ ಎಷ್ಟು ಸಪೋರ್ಟ್ ಮಾಡ್ತೇವೆ ಅದನ್ನೆಲ್ಲ ಯಾವ್ದನ್ನು ನಾವು ಬಿಡಬಾರ್ದು. ನಿಂತ ನೀರಲ್ಲ ಯಾವುದು ಕಲೆ ಕೂಡ, ನಿಂತ ನೀರು ಖಂಡಿತ ಅಲ್ಲ, ಅದು ಹರಿತಾನೆ ಬೇಕು ಅಲ್ವಾ. ಹಾಗೆ ಇವಳು ಟಿಕೆಟ್ ಇದ್ದ ಯಕ್ಷಗಾನ ಕೂಡ ನೋಡ್ಲಿಕ್ಕೆ ಹೋಗ್ತಿದ್ಲು. ಆದ್ರೆ ನಾನು ಹೋಗ್ತಿದ್ದೆ ಇವಳ ಒತ್ತಾಯಕ್ಕೆ. ಆದ್ರೆ ಇವಳು ನನ್ನ ಟಿಕೆಟ್ ಹಣ ಕೂಡ ಕೊಟ್ಟು ಯಕ್ಷಗಾನ ನೋಡುವಂತಹ ಇದು ಇಂಟ್ರೆಸ್ಟ್ ನನಗೆ ತೋರಿಸಿಲ್ಲ. ಆದ್ರೆ ನಾನು ಹೋಗಿ ಸ್ವಲ್ಪ ನೋಡಿ ಅಲ್ಲೇ ನಿದ್ದೆ ಮಾಡ್ತಿದ್ದೆ. ಆದ್ರೆ ಅವಳಿಗೆ ಬೇಜಾರಿಲ್ಲ, ಯಾರತ್ರ ಒಬ್ರು ಇದ್ದಾರಲ್ವ ನೋಡ್ಲಿಕ್ಕೆ ಅನ್ನೋದು. ಹಾಗೆ ಈಗ ವರ್ಷಕ್ಕೊಮ್ಮೆ ನೋಡ್ತೇವಲ್ಲ. ನಾನು ಹಾಲಿಗೆ ಹೋಗಿದ್ದೆ ಅವನು ಹಾಲಿಲ್ಲ, ನಾಟಕ ಇಲ್ಲ ಹೋಗಲಿಲ್ಲ. ಈಗಲೂ ಅಷ್ಟೇ, ವರ್ಷಕ್ಕೊಮ್ಮೆ ಇಲ್ಲಿ ಪೆರಿಯರ್ ದೊಡ್ಡದಲ್ಲಿ ಇಲ್ಲ, ವರ್ಷಕ್ಕೊಮ್ಮೆ ನಮ್ಮ ಮನೆ ಹತ್ರ ಪೆರಿಯರ್ ದೊಡ್ಡದಲ್ಲಿ ಯಕ್ಷಗಾನ ಆಗ್ತದೆ. ಆದ್ರೆ ನಾನ್ ರೆಡಿ ಇದ್ದೇನೆ ಹೋಗ್ಲಿಕ್ಕೆ. ನನ್ಗೂ ಸಸಿ ಹಿತ್ಲು ಮೇಳ ಇವಳಿಂದಲೇ ನನಗೆ ಇಷ್ಟ. ಅವಳಿಗೆ ಹುಚ್ಚಿಡಿಲ್ಲ, ನನ್ಗೂ ಕಲಾವಿದರೆಲ್ಲರೂ ನನಗೆ ಈಗ ಪರಿಚಯ ಆಗಿದೆ. ಸಸಿ ಹಿತ್ಲು ಮೇಳದಲ್ಲಿ ಇರುವಂತಹ ಎಲ್ಲ ಪರಿಚಯ ಅಂದ್ರೆ ನಮ್ಗೆ ಹೀಗೆ ಯಾರ್ಯಾರು ಯಾವ ವೇಷ ಹಾಕಿದ್ರು ಗೊತ್ತಾಗ್ತದೆ ಇವರೇ ಅನ್ನೋದು ಅಲ್ವಾ. ನಾವು ಇಷ್ಟು ಹೊತ್ತು ನಾವು ಪೂರ್ಣಿಮಾರವರ ಕವನ ಆಗಲಿ, ಚುಟುಕು, ಅದೇ ರೀತಿ ಅವರಿಗಿರುವಂತಹ ಹವ್ಯಾಸ ಪ್ರತಿಯೊಂದು, ಅವರ ಹವ್ಯಾಸದ ಬಗ್ಗೆ ಪ್ರತಿಯೊಂದು ನಾವು ತಿಳ್ಕೊಂಡೆವು. ಅದೇ ರೀತಿ ಇವಾಗ ಹೊತ್ತು ಹೋಗಿದ್ದೇ ಗೊತ್ತಾಗಲಿಲ್ಲ ಇಲ್ಲಿ ಕೂತ ಮೇಲೆ. ಇವಾಗ ಕೊನೆಯದಾಗಿ ಅವರಲ್ಲಿ ಒಂದು ಕೃಷ್ಣನ ಯಾವುದಾದ್ರೂ ಹಾಡು ಹಾಡಿಸುವ. ಹಾಡ್ತೀರಲ್ಲ ಪೂರ್ಣಿಮಾ ಅವರೇ? ನೀವು ದನಿ ಗುಡಿಸಿ, ನನಗೆ ಗೊತ್ತಿಲ್ಲ, ಹಾಗೆ ಗೊತ್ತಿರುವಷ್ಟು ಹಾಡಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ, ಉರಿದರೆ ಯಾವುದು ದೀಪ, ಉರಿದರೆ ಯಾವುದು ದೀಪ, ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಯೋ, ಪಡುತ್ತಿರುವಳು ಪರಿತಾಪ, ಪಡುತ್ತಿರುವಳು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ. ಓಕೆ, ತುಂಬ ಚೆನ್ನಾಗಿರುವಂತಹ ಕೃಷ್ಣನ ಹಾಡನ್ನು ನೀವು ಹಾಡಿದ್ದೀರಿ. ಅದೇ ರೀತಿ ಅದರಲ್ಲಿ ಮಗ್ನಳಾಗಿದ್ದೀರಿ ಅಲ್ವಾ? ಖಂಡಿತ. ಓಕೆ ವೀಕ್ಷಕರೇ, ಇಷ್ಟು ಹೊತ್ತು ನಾವು ಪೂರ್ಣಿಮಾ ಅವರಲ್ಲಿ ಮಾತಾಡಿದ್ದೇವೆ. ನೀವು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ನಿರೀಕ್ಷಿತವಾಗಿ ಕರೆದಿದ್ದೀರಿ. ಓಕೆ, ನಿಮಗೂ ಧನ್ಯವಾದ. ಖಂಡಿತ. ಓಕೆ ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.